ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ನಿಂದ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರ ಪ್ರಾಜೆಕ್ಟ್ ಅತ್ಯಂತ ಮಹತ್ವದ ಯೋಜನೆಯಾಗಿದ್ದು, ಈ ಯೋಜನೆಗೆ ಸ್ಥಳೀಯರಿಂದ ಯಾವುದೇ ವಿರೋಧ ಇಲ್ಲ. ಆದರೆ ಈ ಯೋಜನೆಯನ್ನ ಈ ಹಿಂದೆ ನಿಗದಿಪಡಿಸಿದ ರುದ್ರಭೂಮಿಗೆ ಸೇರಿದ ಖಾಲಿ ಜಾಗದಲ್ಲಿ ನಿರ್ಮಿಸಬೇಕು ಮತ್ತು ಆ ಜಾಗದ ಆರ್ಟಿಸಿ ರುದ್ರಭೂಮಿಯ ಹೆಸರಿಗೆ ಆಗಬೇಕು. ಸ್ಥಳೀಯರಿಂದ ಯಾವುದೇ ಮಾಹಿತಿ ಪಡೆದುಕೊಳ್ಳದೆ ಈಗಿರುವ ರುದ್ರಭೂಮಿಯಲ್ಲಿ ತುರಾತುರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿರುವುದಕ್ಕೆ ಸ್ಥಳೀಯರ ವಿರೋಧ ಇದೆ ಅಂತ ರುದ್ರಭೂಮಿ ಪರಿಸರದ ಹೋರಾಟ ಸಮಿತಿಯ ಮುಖಂಡ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಚೆಂಬುಗುಡ್ಡೆ ರುದ್ರಭೂಮಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕನ ನೆಲೆಯಲ್ಲಿ ಯುಟಿ ಖಾದರ್ ಅವರು ಜಿಲ್ಲಾಡಳಿತದ ನೆರವಿನೊಂದಿಗೆ ಉತ್ತಮ ಯೋಜನೆಯನ್ನ ತಂದಿದ್ದಾರೆ. ಆದರೆ ಯೋಜನೆ ರೂಪಿಸುವ ಮೊದಲೇ ವಿದ್ಯುತ್ ಚಿತಾಗಾರಕ್ಕೆ ರುದ್ರಭೂಮಿಗೆ ಸೇರಿದ ಖಾಲಿ ಜಾಗವನ್ನ ಬಳಸಿಕೊಳ್ಳಲು ನಿರ್ಣಯ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರು ಸ್ಥಳೀಯ ಅಭಿಪ್ರಾಯ ಸಂಗ್ರಹಿಸಿ ಯೋಜನೆ ರೂಪಿಸುವ ಭರವಸೆಯನ್ನು ನೀಡಿದರು. ಆದರೆ ಇದೀಗ ಸ್ಥಳೀಯರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲದಂತಾಗಿದ್ದು, ಸ್ಥಳೀಯರಿಗೆ ಮಾಹಿತಿಯನ್ನ ನೀಡದೆ ಈಗಿರುವ ರುದ್ರಭೂಮಿಯ ಸ್ಥಳದಲ್ಲಿ ಶಿಲಾನ್ಯಾಸ ನೆರವೇರಿಸಲು 3 ಬಾರಿ ಪ್ರಯತ್ನ ಮಾಡಿರೋದು ಮತ್ತು ಸ್ಥಳೀಯ ಪ್ರತಿನಿಧಿಗಳನ್ನ ಪೊಲೀಸ್ ಠಾಣೆಗೆ ಕರೆಸಿ ಶಂಕುಸ್ಥಾಪನೆಗೆ ಹೋದಲ್ಲಿ ಕೋವಿಡ್ ಸಾಂಕ್ರಾಮಿಕ ನಿಯಮ ಉಲ್ಲಂಘನೆಯ ಪ್ರಕರಣ ದಾಖಲಿಸಲಾಗುವುದು ಅಂತ ನೋಟಿಸ್ ನೀಡಿರೋದು ಅನುಮಾನಕ್ಕೆ ಎಡೆ ಮಾಡಿದೆ ಎಂದರು. ಇನ್ನು ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ರುದ್ರಭೂಮಿ ನಿರ್ವಹಣಾ ಸಮಿತಿ ಕೋಶಾಧಿಕಾರಿ ರಮೇಶ್ ಮೆಂಡನ್, ಸದಸ್ಯ ಶೇಖರ ಚೆಂಬುಗುಡ್ಡೆ, ಸೋಮಸುಂದರ್ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ಬಹುಗ್ರಾಮ ಕುಡಿಯುವ ನೀರಿಗೆ ಮತ್ತೆ ಅದಕ್ಕಿಂತ ಮುಂಚೆ ಮಾಡಿದಂತ ಓವರ್ ಹೆಡ್ ಟ್ಯಾಂಕಿಗೆ ಒಂದು ಅಲ್ಲಿ ನೆಲಮಟ್ಟದ ನೀರಿನ ತೊಟ್ಟಿಗೆ ಒಟ್ಟಿಗೆ 75 ಸೆಂಟ್ಸ್ನ ಸ್ಥಳ ನಾವು ಬಿಟ್ಟು ಕೊಟ್ಟಾಗಿದೆ. ಅದು ಎಲ್ಲರ ಉಪಯೋಗಕ್ಕೆ, ಎಲ್ಲರಿಗೂ ಉಪಯೋಗ ಆಗೋದ್ರೆ ನಮಗೆ ತಕರಾರು ಏನಿಲ್ಲ ಅದರಲ್ಲಿ. ಆದರೆ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ನಮ್ಮ ಈ ಹಿಂದೂ ರುದ್ರಭೂಮಿಯ ದಾಖಲೆಗಳನ್ನು ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಮಾತ್ರ. ಈಗ ಸರಿಪಡಿಸಲಿಕ್ಕೆ ಹೋಗುವಾಗ ನಮಗೆ ಗೊತ್ತಾಯಿತು, ಆ ಹಿಂದೂ ರುದ್ರಭೂಮಿಗೆ ಇರುವುದು ಕೇವಲ 40 ಸೆಂಟ್ ಸ್ಥಳ ಮಾತ್ರ ಎಂದು. ಪಕ್ಕದಲ್ಲಿರುವ ಸ್ಥಳ ಏನಾಗಿದೆ, ರಿಸರ್ವ್ ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಅದರಲ್ಲಿ ಎಂತ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಕೇಳುವಾಗ ಹೇಳ್ತಾರೆ, ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಇಲ್ಲ ಎನ್ಕ್ರೋಚ್ಮೆಂಟ್ ಆಗುದಿಲ್ಲ, ಹಾಗೆಲ್ಲ ಹೀಗೆಲ್ಲ ಅಂತೇಳಿ. ಆದ್ರೆ ಎನ್ಕ್ರೋಚ್ಮೆಂಟ್ ಆದದ್ದು ಇಲ್ಲಿದೆ. ಇದೇ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ, ಗಂಜಿ ಕೇಂದ್ರ ಅಂತೇಳಿ ಆಗಿದೆ. ಆಕ್ಚುಲಿ ಅದು ಗಂಜಿ ಕೇಂದ್ರ ನಮ್ಮದೇ ಸಮುದಾಯದ ಕೊರಗ ಸಮುದಾಯಕ್ಕೆ ಸೇರಿದಂತಹ ಸ್ಥಳ ಅಂತೇಳಿ ನಮ್ಮ ಸ್ಥಳೀಯರಿಗೆ ಹೇಳ್ತಿದ್ದಾರೆ. ಅದರ ಬಗ್ಗೆ ನಮ್ಮ ನಗರಸಭೆಯ ಅಧಿಕಾರಿಗಳೆಲ್ಲ ಗಮನ ಹರಿಸಬೇಕೊಮ್ಮೆ. ಇದೆಲ್ಲ ಕೇಳಿ ನಮ್ಗೆ ಹೆದರಿಕೆ ಆಯ್ತು. ಎನ್ಕ್ರೋಚ್ಮೆಂಟ್ ಆಗದ್ರೆ ನಮಗೆ ತೊಂದರೆ ಇಲ್ಲ, ಏನು ನಮ್ಮ ಅಡ್ಡಿ ಏನಿಲ್ಲ. ಆದ್ರೆ ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಡಾಕ್ಯುಮೆಂಟ್ ಸರಿ ಮಾಡಿಕೊಡಿ ಅಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡಿದಾಗ ಅಧ್ಯಕ್ಷರು ತಹಶೀಲ್ದಾರ್ನ ಬಳಿಗೆ ಹೋಗ್ತಾರೆ, ಡಾಕ್ಯುಮೆಂಟ್ ಇಟ್ಕೊಂಡು ಮಾಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಆದ್ರೆ ಇಷ್ಟರವರೆಗೆ ನಮಗೆ ಡಾಕ್ಯುಮೆಂಟ್ ಬರಲಿಲ್ಲ. ಡಾಕ್ಯುಮೆಂಟ್ ನಾವು ಬೈ ಫೋರ್ಸ್ ಆಗಿ ತೆಗೆದು ನೋಡಿದಾಗ ಅದರಲ್ಲಿ 40 ಸೆಂಟ್ಸ್ ಮಾತ್ರ ರೆಕಾರ್ಡ್ ಆಗಿದೆ. ಅದರಲ್ಲಿ ಉಳಿದ ಸ್ಥಳ ಎಲ್ಲಿಗೆ ಹೋಯ್ತು? ಈಗ ಮತ್ತೆ ಪುನಃ ಅವರು ತಹಶೀಲ್ದಾರ್ನ ಬಳಿ ಹೋಗಿ ಅದನ್ನು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ನಮ್ಗೆ ಇನ್ನೂ ಡಾಕ್ಯುಮೆಂಟ್ ಬರಲಿಲ್ಲ. ಆದ್ರೆ ತಹಶೀಲ್ದಾರ್ ಅವರು ಹೇಳಿದ್ದಾರೆ, ಅಲ್ಲಿ ಸೇರಿದಂತಹ ಜನ ಹೇಳಿದ್ದಾರೆ, ಆ ಡಾಕ್ಯುಮೆಂಟ್ ಆಗೋ ತನಕ ಹಿಂದೂ ರುದ್ರಭೂಮಿ ಅಂತೇಳಿ ಆಗೋ ತನಕ 1.57 ಎಕರೆ ಹಿಂದೂ ರುದ್ರಭೂಮಿಗೆ ಸೇರುವ ತನಕ ನೀವು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ಅವರ ಹತ್ರ. ಆದ್ರೆ ಮರುದಿನ ಬೆಳಿಗ್ಗೆ ನಮ್ಮ ಒಟ್ಟಿಗೆ ಇರುವಂತಹ ಇವರು ಶೇಖರ್ ಅಂತೇಳಿ ಇವರಿಗೆ ಕೇಬಿಟ್ ನೋಟಿಸ್ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ ಅವರಿಗೆ ಅಷ್ಟೊಂದು ಹಠ ಉಂಟು. ಈಗ ಸನ್ಮಾನ್ಯ MLA ಅವರದ್ದು ಮಾತನ್ನು ಮೀರಿದ್ದಾರೆ, ತಹಶೀಲ್ದಾರ್ ಅವ್ರದ್ದು ಮಾತು ಮೀರಿದ್ದಾರೆ, DC ಅವ್ರದ್ದು ಮೀರಿದ್ದಾರೆ. ಕೇವಲ ಒಂದಿಬ್ಬರ ಹಿತಾಸಕ್ತಿಗಾಗಿ ಮಾತ್ರ ಅದು.